ಮಂಗಳೂರು ನಗರದ ನಾಗುರಿಯ ಗರೋಡಿ ಬಳಿ ಜುಲೈ 1ರಂದು ಭಾರೀ ಮಳೆಯಿಂದ ಮನೆ ಹಿಂಭಾಗದ ತಡೆಗೋಡೆ ಕುಸಿದು ಮನೆಯ ಮೇಲೆ ಬಿದ್ದು ಸಂಭವಿಸಿದ ದುರಂತದಲ್ಲಿ ಇಬ್ಬರು ಮಕ್ಕಳ ಸಹಿತ 3 ಸಾವನ್ನಪ್ಪಿ ಇತರ 3 ಗಾಯಗೊಂಡಿದ್ದರು. ದುರಂತದಲ್ಲಿ ಗಾಯಗೊಂಡ ಆಸ್ಪತ್ರೆಗೆ ದಾಖಲಾಗಿದ್ದ ಇಬ್ಬರು ಮಕ್ಕಳು ಚಿಕಿತ್ಸೆ ಪಡೆದು ಗುಣಮುಖ ಹೊಂದಿ ಬಿಡುಗಡೆಯಾಗಿದ್ದಾರೆ. ಮಕ್ಕಳ ಚಿಕಿತ್ಸೆಗೆ ಸಂಬಂಧಿಸಿ ಬಿಲ್ ಅನ್ನು ಕಂಕನಾಡಿ ಫಾದರ್ ಮುಲ್ಲರ್ ಆಸ್ಪತ್ರೆಯವರು ಸಂಪೂರ್ಣವಾಗಿ ಬಿಟ್ಟಿದ್ದಾರೆ. ಆದರೂ ಆಸ್ಪತ್ರೆ ಬಿಲ್ ಬಗ್ಗೆ ಸರ್ಕಾರಕ್ಕೆ ವಿವರ ಸಲ್ಲಿಸಲಾಗಿದೆ. ಒಂದೊಮ್ಮೆ ಸರ್ಕಾರದಿಂದ ಬಿಲ್ ಪಾಸ್ ಆಗಿ ಬಂದ್ರೆ ಅದು ನೇರವಾಗಿ ಆಸ್ಪತ್ರೆಯವರಿಗೆ ಹೋಗ್ತದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಅವರು ತಿಳಿಸಿದ್ದಾರೆ. ಅವರು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದರು. ಇನ್ನೋರ್ವ ಗಾಯಾಳು ಬಾಲಕೃಷ್ಣ ಅವರಿಗೆ ಸರ್ಜರಿ ಮಾಡಲಾಗಿದ್ದು ಅವರ ಆಸ್ಪತ್ರೆಯ ಬಿಲ್ಗೆ ಸಂಬಂಧಿಸಿ ESI ನಿಂದ 63,000 ರೂಪಾಯಿ ಮಂಜೂರು ಆಗಿದೆ. ಇನ್ನು 20,000 ರೂಪಾಯಿ ಮೊತ್ತಕ್ಕಾಗಿ ಸರ್ಕಾರಕ್ಕೆ ಬರೆಯಲಾಗಿದ್ದು ಈ ಮೊತ್ತ ಕೂಡ ಮಂಜೂರು ಆಗಿದೆ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ದೇಶನದಂತೆ ಈ ದುರಂತದ ಎಲ್ಲಾ 3 ಉಚಿತವಾಗಿ ಚಿಕಿತ್ಸೆ ದೊರೆಯುವಂತಾಗಿದೆ ಎಂದು ತಿಳಿಸಿದರು. ಇನ್ನು ಕಳೆದ ವರ್ಷ ಮಂಚನಾಡಿಯ ಮೊಂಟೆಪದವಿನಲ್ಲಿ ಸಂಭವಿಸಿದ ಭೂಕುಸಿತ ದುರಂತದಲ್ಲಿ ಗಾಯಾಳುಗಳ ಚಿಕಿತ್ಸೆಗೆ 4 ಲಕ್ಷ ರೂಪಾಯಿ ಬಿಲ್ ಆಗಿದ್ದು ಅದನ್ನು ಕೂಡ ದೇರಳಕಟ್ಟೆಯ ಕ್ಷೇಮ ಆಸ್ಪತ್ರೆಯವರು ಬಿಟ್ಟಿದ್ದಾರೆ ಎಂದು DHO ತಿಳಿಸಿದರು. ಈಗ ನಾಗೂರಿನಲ್ಲಿ ಈಗ ಆದ 1ನೇ ತಾರೀಕಾದ ದುರಂತದಲ್ಲಿ ಒಟ್ಟು 3 ಮಂದಿ, ಅದರಲ್ಲೂ 2 ಚಿಕ್ಕ ಮಕ್ಕಳು, ಭಾಳ ನೋವಿನ ಸಂಗತಿ. ಮತ್ತು ಒಬ್ಬರು ಮಹಿಳೆ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಅದರಲ್ಲಿ ಇನ್ನು ಉಳಿದ 3 ಮಕ್ಕಳಲ್ಲಿ 2 ಮಕ್ಕಳು ಏನು ತೀರೋದ್ರು, ಅವರ 2 ಅಕ್ಕಂದಿರು. ಸೊ ಅವರಿಬ್ಬರು ಅವರಿಗೆ ಅಂತ ಏನು ಭಾರಿ ಏಟೇನು ಆಗಿರಲಿಲ್ಲ. ಅವರಿಗೆ ಒಂದಷ್ಟು ಚಿಕಿತ್ಸೆಯನ್ನು ನೀಡಿ ಮನೆಗೆ ಕಳಿಸಲಾಗಿದೆ. ಸೊ ಅವರ ಬಿಲ್ಲನ್ನು ಆಸ್ಪತ್ರೆಯಿಂದ ಪೂರ್ಣವಾಗಿ ಅದನ್ನು ಬಿಟ್ಟಿದ್ದಾರೆ. ಫಾದರ್ ಮುಲ್ಲರ್ ಆಸ್ಪತ್ರೆ ಬಿಟ್ಟಿದ್ದಾರೆ. ನಾವು ಕೂಡ ನಮ್ಮ ಪ್ರಯತ್ನ ನಾವೇನು ಬೆಂಗಳೂರಿಗೆ ABRKನಲ್ಲಿ ಕಳಿಸಿದ್ದೀವಿ. ಅವ್ರು ಬಿಟ್ಟಿದ್ರು ಕೂಡ ಅವ್ರೇನು ಬಂದರೆ ಪೇಮೆಂಟ್ ಮಾಡ್ತೀವಿ. ಅದು ನೇರಾಗಿ ಹಾಸ್ಪಿಟ್ಲಿಗೆ ಹೋಗುತ್ತೆ. ಅದೇನು ಈಗ ಇದರಲ್ಲಿ 2 ಮಕ್ಕಳಿಗೆ ಒಂದು 17,000, ಇನ್ನೊಂದು 13,000, ಹೆಚ್ಚಿಗೆ 30,000 ಬರುತ್ತೆ. ಅವರು ಬೇಡ ಅಂತ ಹೇಳಿದ್ರೆ, ಬಟ್ ಸ್ಟಿಲ್ ನಾವು ಅದನ್ನು ಕೋಡನ್ನು ಹಾಕಿ ಬಂದರೆ ಅವ್ರಿಗೆ ಕೊಡ್ತೀವಿ ಉಚಿತ ಸಂಪೂರ್ಣ. ಇನ್ನು 2ನೇದು ಬಾಲಕೃಷ್ಣ ಅಂತ ಏನು ಅವರು ರೋಗಿ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರಿಗೆ ನಾನು ಮೊನ್ನೆ ಬೆಳಿಗ್ಗೆ ಹೋಗಿ ಅವರಿಗೆ ಮಾತಾಡಿಸ್ಕೊಂಡು ಅವರಿಗೆ ಒಂದು ESIನಲ್ಲಿ ಕ್ಲೈಮ್ ಆಗಿದೆ 60,000 ಒಂದು ಬಿಲ್ ಆಗಲಿ ಪೇಮೆಂಟ್ 63,000. ಇನ್ನೊಂದು ನಮ್ಮದು ABRKಯಿಂದ ನಾವು ನಿನ್ನೆ ಕ್ಲೈಮ್ ಮಾಡಿದೆ, ಅದು ಕೂಡ ಅಪ್ರೂವಲ್ ಬಂದಿದೆ. ಸೊ ಅದು 20,000 ಬಂದಿದೆ. ಚಿಕ್ಕದವರಿಗೆ ಇವತ್ತು ಸರ್ಜರಿ ಕೂಡ ಆಯಿತು. ಅವರಿಗೆ ಒಂದು ಸರ್ಜರಿ ಆಯಿತು. ಮತ್ತೆ ಅಗತ್ಯ ಬಿದ್ದರೆ ಅದನ್ನು ಟಾಪಪ್ ಮಾಡೋಕ್ಕೆ ಅವಕಾಶ ಇದೆ. ಸಂಪೂರ್ಣ ಉಚಿತವಾಗಿ ಮಾಡೋದಕ್ಕೆ ಮಾನ್ಯ ಸಚಿವರು ನಿರ್ದೇಶನ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಯಾವುದೇ ಇದಾಗದೆ ಸಂಪೂರ್ಣ ಉಚಿತವಾಗಿ ಮಾಡಲಾಗುತ್ತೆ.